ನಮ್ಮಲ್ಲಿ ಆಸಕ್ತಿ ಮತ್ತು ಸಮರ್ಪಣಾ ಭಾವ ಇದ್ದಾಗ ಯಾವುದೇ ಅಡೆತಡೆಗಳನ್ನು ಎದುರಿಸಿ ಸಾಧನೆಯ ಶಿಖರವನ್ನು ಏರಲು ಸಾಧ್ಯವಿದೆ ಎಂದು 170 ತಾಸು ಭರತನಾಟ್ಯ ಪ್ರದರ್ಶನವನ್ನು ನೀಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆ ಮಾಡಿದ ಕಲಾವಿದೆ ರೆಮೋನಾ ಇವೆಟ್ ಪಿರೇರಾ ಹೇಳಿದರು. ಅವರು ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನಲ್ಲಿ ಮಹಿಳಾ ಆಯೋಗ ಮತ್ತು ಸ್ತ್ರೀ ಸಂಘಟನೆ ಆಯೋಜಿಸಿದ್ದ ಹೆಣ್ಣು ಮಕ್ಕಳ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಪ್ರತಿಯೊಬ್ಬರಲ್ಲೂ ಕೂಡ ವಿಶೇಷವಾದ ಪ್ರತಿಭೆಗಳಿದ್ದು ಅದನ್ನು ಹೆತ್ತವರ ಹಾಗೂ ಸಮಾಜದ ಪ್ರೋತ್ಸಾಹ ಲಭಿಸಿದಾಗ ಸಾಧನೆ ಮಾಡಲು ಉತ್ಸಾಹ ಬರುತ್ತದೆ. ಹೆಣ್ಣು ಮಕ್ಕಳಿಗೆ ಕಠಿಣವಾದ ಸಾಧನೆಗಳನ್ನು ಮಾಡುವಾಗ ಸಮಾಜದಿಂದ ಪ್ರೋತ್ಸಾಹದ ಜೊತೆಗೆ ಟೀಕೆಗಳು ಲಭಿಸುವುದು ಕೂಡ ಸಹಜ. ಆದರೆ ಅದರ ಬಗ್ಗೆ ಹೆಚ್ಚಿನ ತಲೆಕೆಡಿಸದೆ ಸಾಧನೆ ಮಾಡಬೇಕು ಎನ್ನುವ ಒಂದೇ ಗುರಿಯೊಂದಿಗೆ ಮುನ್ನುಗ್ಗಿದಾಗ ಯಶಸ್ಸು ಶತಸಿದ್ಧ ಎಂದು ಹೇಳಿದರು. The thing is, because she has supported since day one, we are here. My brother is not here, he's in London, but he's there because of her. So, parents such a support, it's very important in a kid's life. And most of the time, they also take it as okay, control. I'm sharing not in a very without realizing you start controlling your kids' life. There's dynasty because you control them. The more you control them, the more far they go from you. The more you become their best friend forever they stay. At the Muji Mama, more than my mama, she's my best friend. ಈಗ ಪೂರ ಗೊತ್ತಾ ಮೀಸ್ ಸದಾ ಮೀಸ್ ಅದರ್ತಾರ ಸದಾಮಿಯ ಮೀಸ್ ಒಬ್ರು ಕೈಲ. So that's what I'm trying to say. More than a mother, try to be their best friends. Try to understand them. I know that आताची generation आमची Gen Z generation अर्थ करून गेले first, but try. The more you try, the more they'll appreciate it. The more you control, the more they go away from you. So this is for the parents and to all my beautiful girls here. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಡೇಸಾ ಅವರು ಮಾತನಾಡಿ, ಹೆಣ್ಣು ಅಬಲೆಯಲ್ಲ, ಬದಲು ಸಬಲೆ ಎನ್ನುವುದು ಈಗಾಗಲೇ ತಮ್ಮ ಸಾಧನೆಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಮೂಲಕ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಪ್ರೋತ್ಸಾಹ ಲಭಿಸುತ್ತಿದ್ದು ಅದರ ಪ್ರಯೋಜನವನ್ನ ಪಡೆಯಬೇಕು. ಹಿಂದಿನ ಪರಿಸ್ಥಿತಿಗಳಿಗೆ ಹೋಲಿಸಿದ್ರೆ ಹೆಣ್ಣು ಇಂದು ಎಲ್ಲಾ ರಂಗದಲ್ಲೂ ಮುಂದಿದ್ದಾಳೆ. ಈ ದೇಶದಲ್ಲಿ ಹೆಣ್ಣಿಗೆ ಅವಕಾಶಗಳು ಸಾಕಷ್ಟಿವೆ. ಅವುಗಳನ್ನು ಬಳಸಿಕೊಳ್ಳುವ ಮೂಲಕ ಎತ್ತರಕ್ಕೆ ಬೆಳೆಯಬೇಕು ಎಂದರು. 25 ವರ್ಷದ ಜೂಬಿಲಿ ಅಂದರೆ ನಾವು ಮನೆಗೆ ಹಿಂದೆ ಬರುವುದು ಮತ್ತು ರಾಜಿ ಆಗುವುದು ಮತ್ತು ಒಂದು ಸಮುದಾಯದಾಗಿ ಬದುಕುವುದು. ಈ ಜೂಬಿಲಿ ವರ್ಷದಲ್ಲಿ ನಾವು ಇಷ್ಟರಲ್ಲಿ ಜನವರಿ ತಿಂಗಳಿಂದ ಹಲವಾರು ಜೂಬಿಲಿಗಳನ್ನು ಆಚರಿಸ್ತಾ ಬಂದಿದ್ದೇವೆ. ನಾವು ತಾಯಂದಿರು, ತಂದೆಯಂದಿರು, ವಿಧವೆಯರು, ವಿದುರರು. ಇವತ್ತು ನಮ್ಮ ಚರ್ಚಿನಲ್ಲಿ ಹೆಣ್ಮಕ್ಕಳ ಬಾಲಕಿಯರ ಜೂಬಿಲಿಯನ್ನು ನಾವು ಆಚರಣೆ ಮಾಡಿದೆವು. ಪೂಜಾ ಬಲಿದಾನದ ನಂತರ ನಮ್ಮ ಸಭಾಂಗಣದಲ್ಲಿ ಒಂದು 90 ನಿಮಿಷದ ಚಿಕ್ಕದಾದ ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಬಾಲಕಿಯರಿಗೆ ಸನ್ಮಾನ ಮಾಡಲಿಕ್ಕೋಸ್ಕರ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಕುಮಾರಿ ರೆಮೋನಾ ಪಿರೇರಾ. ಆಗಸ್ಟ್ ತಿಂಗಳಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇದರಲ್ಲಿ 170 ಗಂಟೆ ಭರತನಾಟ್ಯ ಮಾಡಿ ಸಾಧನೆ ಮಾಡಿದ ಈ ಗೋಲ್ಡನ್ ಗರ್ಲ್ನ ನಾವು ಅವರನ್ನು ಕರೆದಿದ್ದೆವು. ಅವರ ತಾಯಿಯನ್ನು ಕೂಡ ಕರೆದಿದ್ದೆವು. ನಮ್ಮ ಹೆಣ್ಮಕ್ಕಳಿಗೆ, ನಮ್ಮ ಬಾಲಕರಿಗೆ ಒಂದು ಪ್ರೇರಣೆ ಆಗಲಿ ಅಂತ. ರೆಮೋನರವರು ಒಳ್ಳೆಯ ನೃತ್ಯವನ್ನು ಸಾಧನೆಪಡಿಸಿದ ನಂತರ ಮಕ್ಕಳಿಗೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಮಕ್ಕಳು ಯಾವುದರಲ್ಲಿ ಪ್ಯಾಷನ್ ಇದೆ, ಆಸಕ್ತಿ ಇದೆ, ಅದನ್ನು ತೆಗೆದುಕೊಳ್ಬೇಕು. ಯಾರು ಹೆತ್ತವರು ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅಂತ ಹೇಳುವಾಗ ನಿಮಗೆ ನಿಮ್ಮ ಹೃದಯಕ್ಕೆ ಏನು ಹತ್ತಿರ ಇದೆ ಅದನ್ನು ತೆಗೆದುಕೊಳ್ಳಿ, ಅದನ್ನು ಪ್ಯಾಷನ್ ಆಗಿ ಮಾಡಿ. ನಂತರ ಡೆಡಿಕೇಶನ್, ಡಿಟರ್ಮಿನೇಷನ್ ಅಂತ, ನಂತರ ಇಂಡಿಪೆಂಡೆನ್ಸ್, ಇದರ ಬಗ್ಗೆ ಅವರು ಮಾತನಾಡಿದರು. ಅವರ ತಾಯಿ ಗ್ಲಾಡಿಸ್ ಪಿರೇರಾ ಕೂಡ ನಮ್ಮ ಜೊತೆಗಿದ್ರು, ಹೆತ್ತವರಿಗೆ ಪ್ರೇರಣೆ ನೀಡಲು. ನಮ್ಮ ಮಕ್ಕಳಲ್ಲಿ ತುಂಬ ಪ್ರತಿಭೆಗಳಿವೆ. ಈ ಮಕ್ಕಳ ಪ್ರತಿಭೆಗಳಿಗೆ ಕೂಡ ನಾವೊಂದು ಅವಕಾಶ ಮಾಡಿಕೊಟ್ಟಿದ್ದೆವು. ಪ್ರಮುಖವಾಗಿ ನಮ್ಮ ಬಾಲಕಿ. ಕಾರ್ಯಕ್ರಮದಲ್ಲಿ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಲೆಸ್ಲಿ ಅರೋಜಾ ಅವರು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದರು. ಚರ್ಚಿನ ವತಿಯಿಂದ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆ ಮಾಡಿದ ಕಲಾವಿದೆ ರೆಮೋನಾ ಇವೆಟ್ ಪಿರೇರಾ ಅವರನ್ನು ಸನ್ಮಾನಿಸಲಾಯಿತು.
ಕಾರ್ಯಕ್ರಮದಲ್ಲಿ ಕ್ಯಾಥೋಲಿಕ್ ಸಭಾ ಉಡುಪಿ ಪ್ರದೇಶ ಆಯೋಜಿಸಿದ್ದ ಭಾಷಣ ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಚರ್ಚಿನ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಮಹಿಳೆಯ ಸ್ಥಾನಮಾನವನ್ನು ಪರಿಚಯಿಸುವ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೃತ್ಯ, ಕಿರು ನಾಟಕಗಳ ಮೂಲಕ ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾನ್ವೆಂಟ್ನ ಸುಪೀರಿಯರ್ ಸಿಸ್ಟರ್ ಸುಷ್ಮಾ, ಚರ್ಚಿನ ಪಾಲನಾ ಮಂಡಳಿಯ ಕಾರ್ಯದರ್ಶಿ ಬ್ರೆಸಿಲ್ಲಾ ಕ್ರಾಸ್ತಾ, 20 ಆಯೋಗಗಳ ಸಂಚಾಲಕಿ ವನಿತಾ ಫರ್ನಾಂಡಿಸ್, ರೆಮೋನಾ ಪಿರೇರಾ, ತಾಯಿ ಗ್ಲಾಡಿಸ್ ಪಿರೇರಾ, ಹೆಣ್ಣು ಮಕ್ಕಳ ಪ್ರತಿನಿಧಿಗಳಾಗಿ ಶರ್ಲಿನ್ ಫರ್ನಾಂಡಿಸ್, ಅನೂರಾ ಫರ್ನಾಂಡಿಸ್, ಚರ್ಚಿನ ಆಗ್ನೆಲ್ ಡಿಸೋಸಾ ಉಪಸ್ಥಿತರಿದ್ದರು. ಸ್ತ್ರೀ ಸಂಘಟನೆಯ ಪ್ರಿಯಾ ರೋಡ್ರಿಗಸ್ ಸ್ವಾಗತಿಸಿ ಶಾಂತಿ ಫರ್ನಾಂಡಿಸ್ ವಂದಿಸಿದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.